ಕಳೆದ 12 ವರ್ಷಗಳಿಂದ ಮಂಜೇಶ್ವರ ಪ್ರದೇಶದಲ್ಲಿ ಕ್ರೀಡಾ ಸಾಂಸ್ಕೃತಿಕ ಜೀವಕಾರುಣ್ಯ ಪ್ರವರ್ತನೆಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದ ಸಂಸ್ಥೆ ಕೂಲ್ ಗೈಸ್ ಕೀರ್ತೇಶ್ವರ. ಇದರ ನೂತನ ಕ್ಲಬ್ ಕೊಠಡಿಯ ಉದ್ಘಾಟನಾ ಸಮಾರಂಭ ಭಾನುವಾರ ಕೀರ್ತೇಶ್ವರದಲ್ಲಿ ಜರುಗಿತು. ಬೆಳಗ್ಗೆ ಗಣಹೋಮ ಹಾಗೂ ಸಿಹಿತಿಂಡಿ ವಿತರಿಸುವ ಮೂಲಕ ಸರಳವಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ವಿವಿಧ ಧಾರ್ಮಿಕ, ರಾಜಕೀಯ ಹಾಗೂ ಕಲಾ ಕ್ಷೇತ್ರದ ಅತಿಥಿಗಳು ಬಂದು ಶುಭ ಹಾರೈಸಿದರು. ದೀಪಾವಳಿಯ ಪ್ರಯುಕ್ತ ಸಂಸ್ಥೆಯ ಸದಸ್ಯರು ವಿಶೇಷ ರೀತಿಯ 76 ಇಂಚಿನ ಗೂಡು ದೀಪ ನಿರ್ಮಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದು ಅಲ್ಲದೆ ಭಾರಿ ಸದ್ದು ಮಾಡಿದೆ. ದೇವರು ಅನುಗ್ರಹಿಸೋಳು ಕೀರ್ತೇಶ್ವರನ ಆಶೀರ್ವಾದ ನಮಗೆ ಸದಾ ಉಟ್ಪಡು ಬಂದ ಏನು ಅಂಚನೆ ಮಾತಿಲ್ಲ. ಈ ಬರ್ತಿನ ಹಿರಿಯರ್ನಾಗ್ಲ ಆಶೀರ್ವಾದ ಮಲ್ದಿದೆ ಐನದು ಬೇಗ ಒಂಜಿ ಕೈಗೂಡು ಎಟ್ಲೆಗೆ ಬಂದು ಕಟ್ಟಡ ಅದು ಏಕಿಲ್ಲ ರಿಜಿಸ್ಟರ್ಡ್ ಕ್ಲಬ್ ಹಾಕ್ಲೆಕ್ಕ ದೇವರ ಅನುಗ್ರಹ ಮಲ್ಪಡು ಬಂದು ಏನು ಅಂಚನೆ ಈ ವರ್ಷ ಈ ಏನು ಮಲ್ಪನೆ ಒಂಜಿ ಗೂಡು ದೀಪಲ ಎಂಕಿ ಮಲ್ಪದ ಐಕ್ಲ ಸುಮಾರು ಪ್ರಶಂಸೆ ಬೈದಲ್ಲಿ ಸಾಧಾರಣ 70 ಇಂಚಿದ ಗೂಡು ದೀಪ ನಮ್ಮ ಈ ಸರ್ತಿ ಮಲ್ತದ ಒಂದು ಸಾಧಾರಣ ಈ ಏರಿಯಾಗಿಲ್ಲ ಸುಮಾರು ಜನ ಬದಲು ಮಾಡಿದ್ರು. ಭಾರಿ ಕೊಗ್ಲಾಗ್ತದೆ, ಭಾರಿ ಬೇರೆ ಬಂದು